ಕೊರೋನಾ ಲಾಕ್ಡೌನ್ ಅವಧಿಯನ್ನು ವ್ಯರ್ಥಗೊಳಿಸದೆ ಸದುಪಯೋಗ ಮಾಡಿಕೊಂಡು ಯಶಸ್ಸು ಕಂಡವರು ಹಲವಾರು ಮಂದಿ. ಯಾವಾಗಲೂ ರಾಜಕೀಯ ಸಾಮಾಜಿಕ ಕಾರ್ಯಗಳಲ್ಲಿ ಬ್ಯುಸಿಯಾಗಿರುತ್ತಿದ್ದ ಮುಖಂಡರೊಬ್ಬರು ಲಾಕ್ಡೌನ್ ವೇಳೆ ಕಾಲಹರಣ ಮಾಡದೆ ಮಾದರಿ ಕಾರ್ಯವನ್ನು ಮಾಡಿ ತೋರಿಸಿದ್ದಾರೆ. ಅವರೇ ಬೆಳಪು ಗ್ರಾಮದ ಅಭಿವೃದ್ಧಿಯ ರೂವಾರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ. ಬೆಳಪುವಿನ ತಮ್ಮ ಮನೆಯಲ್ಲಿ ಫಾರ್ಮ್ ಹೌಸ್ ನಿರ್ವಹಣೆ ಮಾಡುತ್ತಿದ್ದು ಅಲ್ಲಿ ಹೈನುಗಾರಿಕೆ ಸಹಿತ ಪಶು ಪಕ್ಷಿ ಸಾಕಣೆ ನಿರತರಾಗಿದ್ದಾರೆ. ಈ ರಾಜಕೀಯ ಧುರೀಣ ರೈತಾಪಿ ಕುಟುಂಬದ ಡಾಕ್ಟರ್ ದೇವಿ ಪ್ರಸಾದ್ ತಮ್ಮ ಫಾರ್ಮ್ ಹೌಸ್ನಲ್ಲಿ ನಾನಾ ಹಣ್ಣಿನ ಗಿಡ, ತೆಂಗು, ಕಂಗು, ಬಾಳೆ ಸಹಿತ ವಿದೇಶಿ ತಳಿಗಳನ್ನು ಬೆಳೆಸುವುದರ ಜೊತೆಗೆ ಔಷಧೀಯ ಗಿಡಗಳನ್ನು ಕೂಡ ಪೋಷಿಸ್ತಾ ಇದ್ದಾರೆ. ಇವರ ಗೋಶಾಲೆಯಲ್ಲಿ ಸಿಂಧಿ, ಮಲೆನಾಡು ತಳಿ, ಗಿಬ್ಬ ಮುಂತಾದ ವಿವಿಧ ತಳಿಯ ದನಗಳಿವೆ. ಇದಲ್ಲದೆ ಬಾತುಕೋಳಿ, ಸ್ಥಳೀಯ ಕೋಳಿಗಳು ಹಾಗೂ ನಾನಾ ರಾಷ್ಟ್ರದ ಕೋಳಿ ಪಕ್ಷಿಗಳನ್ನು ಕೂಡ ಸಾಕ್ತಾ ಇದ್ದಾರೆ. ಕೊರೋನಾ ಸಮಯವನ್ನು ವ್ಯರ್ಥಗೊಳಿಸದೆ ಸದುಪಯೋಗ ಪಡಿಸಿಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇದನ್ನೇ ಉದ್ಯಮ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡುವ ಯೋಜನೆಯೂ ಇದೆ ಎಂದು ಅವರು ತಮ್ಮ ಇರಾದೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಬೆಳಪು ದೇವಿ ಪ್ರಸಾದ್ ಶೆಟ್ಟಿ. ನಾವು ಕೂಡ ಈ ಜಿಲ್ಲೆಯ ರೈತಾಪಿ ಕುಟುಂಬದಿಂದ ಬಂದವನು. ಈ ಕೊರೋನಾ ಸಂದರ್ಭದಲ್ಲಿ ನಾವು ಹೆಚ್ಚು ಕೃಷಿ ಮತ್ತು ಜಾನುವಾರು ಪಕ್ಷಿಗಳನ್ನು ಸಾಕಾಣಿಕೆ ಮಾಡುವ ಮೂಲಕ ಆ ಸಮಯವನ್ನು ವ್ಯರ್ಥ ಮಾಡದೆ ನಾವು ಏನಾದರೂ ಸಾಧನೆ ಮಾಡಬೇಕು ಎಂಬ ಭಾವನೆಯಿಂದ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಈಗಾಗಲೇ ನಮ್ಮ ಫಾರ್ಮ್ ಹೌಸಿನಲ್ಲಿ ಎಲ್ಲ ಥರದ ಹಣ್ಣಿನ ಗಿಡಗಳು, ಅದು ಬೇರೆ ಬೇರೆ ರಾಷ್ಟ್ರದ ತಳಿಗಳು ಮತ್ತು ನಮ್ಮ ಅಡಿಕೆ, ಕಂಗು, ತರಕಾರಿ